ಆಮ್ ಆದ್ಮಿ ಪಕ್ಷ ದಕ್ಷಿಣ ಕನ್ನಡ ಕ್ಷೇತ್ರಗಳಿಂದ ನಗರ ಪಾಲಿಕೆ ಚುನಾವಣೆಗೆ ಸ್ಪರ್ಧಿಸಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಎಎಪಿ ಮುಖಂಡ ರಾಜೇಂದ್ರ ಕುಮಾರ್ ಹೇಳಿದರು. ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಜನಸಾಮಾನ್ಯರನ್ನ ಸಾರ್ವಜನಿಕ ಆಡಳಿತಕ್ಕೆ ತರುವುದು ಮತ್ತು ಪ್ರಸ್ತುತ ರಾಜಕೀಯ ವ್ಯವಸ್ಥೆಯನ್ನ ಬದಲಾಯಿಸುವುದು ಎಎಪಿಯ ವಿಧಾನವಾಗಿದೆ. ಎಎಪಿ ಪ್ರಸ್ತುತ ಎಲ್ಲ ರಾಜಕೀಯ ಪಕ್ಷಗಳಿಗೆ ಪರ್ಯಾಯವಾಗಿದೆ. ಎಎಪಿಯಲ್ಲಿ ಜನರು ತಮ್ಮ ಭರವಸೆಯನ್ನ ಇಡಬಹುದು. ಈ ವಿಶ್ವಾಸದಿಂದಲೇ ವಿಟ್ಲ, ಕೋಟೆಕರ್, ಬಜ್ಪೆ, ಕಿನ್ನಿಗೋಳಿ ಮತ್ತಿತರ ನಗರ ಪಾಲಿಕೆ ಚುನಾವಣೆ ಸೇರಿದಂತೆ ಮುಂಬರುವ ಎಲ್ಲಾ ಚುನಾವಣೆಯನ್ನ ಎಎಪಿ ಎದುರಿಸಲು ಮುಂದಾಗಿದೆ ಎಂದು ಹೇಳಿದರು. ನಮ್ಮ ಆಮ್ ಆದ್ಮಿ ಪಾರ್ಟಿಯು ಈ ಮುಂದೆ ಬರುವ ಎಲ್ಲಾ ಸ್ಥಳೀಯ ಚುನಾವಣೆಯಲ್ಲಿ ಭಾಗವಹಿಸಿ ಜನರಿಗೆ ಒಂದು ಆಪ್ಷನ್ ಕೊಡಬೇಕು. ಬದಲಾವಣೆ ಆದ್ರೆ ಒಂದು ಕರೆಕ್ಟ್ ಆಗಿರೋ ಒಂದು ಪಾರ್ಟಿ ಬರಬೇಕು ಅನ್ನೋದು ರೀತಿಯಲ್ಲಿ ಮಾಡಿದ್ದಾರೆ. ಇದಕ್ಕೆ ನಮ್ಮದು ಒಂದು ವಿಭಿನ್ನವಾದ ಪಾರ್ಟಿ, ಬೇರೆ ಪಾರ್ಟಿ ತರ ಬೇರೆ ಇಶ್ಯೂಸ್ ಇಲ್ಲ. ನಮ್ಮ ಇಶ್ಯೂಸ್ ಏನಿದ್ರು ಕೂಡ ಜನರ ಡೆವಲಪ್ಮೆಂಟ್ ಬಗ್ಗೆ ಮಾತ್ರ ಮಾಡ್ತೀವಿ. ಸೊ ಅಂಥದ್ರಲ್ಲಿ ಫಾರ್ ಎಕ್ಸಾಂಪಲ್ ನಾವು ಮುಂದೆ ಬಜ್ಪೇನಲ್ಲಿ ಒಂದು ಎನ್ವೈರನ್ಮೆಂಟಲ್ ಡ್ರೈವ್ ಅಂತೇಳಿ ಪ್ಲಾಂಟೇಶನ್ ಡ್ರೈವ್ ಅಂತ ನಮ್ಮ ಪಬ್ಲಿಕ್ ಪ್ಲೇಸ್ ಅಲ್ಲಿ ಮಾಡಿದ್ವಿ. ಅಲ್ಲಿ ಜನಗಳನ್ನ ಸೇರಿಸ್ಕೊಂಡು ಅಲ್ಲಿನ ಸ್ಕೂಲ್ ಮಕ್ಕಳು ಎಲ್ಲರೂ ಬಂದು ಅಲ್ಲಿ ಅವರಾಗಿ ಪಾರ್ಟಿಸಿಪೇಟ್ ಮಾಡಿದ್ರು. ಎನ್ವೈರನ್ಮೆಂಟಲ್ ಗ್ರೂಪ್ ಪಾರ್ಟಿಸಿಪೇಟ್ ಮಾಡಿದ್ರು. ಹಾಗೆ ನಾವು ಅಲ್ಲಿ ತ್ಯಾಜ್ಯ ಅದ್ರ ಬಗ್ಗೆ ತೆಗಿಬೇಕು ಅನ್ನೋದು ಕೂಡ ಸರ್ಕಾರಕ್ಕೆ ಒಂದು ಮನವಿ ಕೊಟ್ಟು ಅಲ್ಲಿ ಜನಗಳಿಗೆ ಇದ್ರ ಬಗ್ಗೆ ತಿಳುವಳಿಕೆ ಕೊಟ್ವಿ. ಈ ತರ ಎಲ್ಲ ಕಾರ್ಯಕ್ರಮ ಮಾಡಬೇಕು. ಸೊ ನೀವು ಎಲ್ಲರೂ ಇನ್ವಾಲ್ವ್ಮೆಂಟ್ ಆದ್ರೆ ಮಾತ್ರ ರಾಜಕೀಯದಲ್ಲಿ ಬದಲಾವಣೆ ಸಾಧ್ಯ. ಜನರನ್ನು ತಗೊಳ್ಳದಂಗೆ ಬದಲಾವಣೆ ಮಾಡ್ಬೇಕಂದ್ರೆ ಅದು ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನೀವೆಲ್ಲ ನಮ್ಮ ಜೊತೆ ಸೇರ್ಬೇಕು ಅಂತ ಹೇಳಿ ಕೈ ಜೋಡಿಸ್ಬೇಕು ಅಂತ ಹೇಳ್ಕೊಂಡ್ವಿ. ಸೊ ಈ ರೀತಿ ಒಂದು ವಿಭಿನ್ನವಾಗಿ ಮಾಡೋದ್ರಿಂದ ಬೇರೆ ಪಾರ್ಟಿಗಳಾದ್ರೆ ಬರೀ ಇಶ್ಯೂಸ್ ತಗೊಂಡು ನಾವು ಮಾಡಬೇಕು, ಲಂಚ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾರೆ, ಯಾವುದೇ ಜನರನ್ನ ಇನ್ವಾಲ್ವ್ಮೆಂಟ್ ಮಾಡ್ತಿಲ್ಲ. ಸೊ ನಮ್ಮ ಪಾರ್ಟಿಯಿಂದ ಜನರಿಗೆ ಅವರ ಅಧಿಕಾರದಲ್ಲಿ ನಮ್ಮನ್ನು ಸೇರಿಸಿಕೊಂಡು ರಾಜಕೀಯ ಮಾಡಿದ್ರೆ ಅದನ್ನು ನಮ್ಮ ಪಾರ್ಟಿ ವಿಭಿನ್ನವಾಗಿ ಮಾಡಬೇಕು ಅಂತ ಮಾಡ್ತಾರೆ. ಈ ಸಂದರ್ಭದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಎಎಪಿಯ ಬಜ್ಪೆ ಟೀಮ್ ಲೀಡರ್ ರಾಬರ್ಟ್ ಫ್ರಾಂಕ್ಲಿನ್ ರೇಗೋ ಮತ್ತಿತರರು ಉಪಸ್ಥಿತರಿದ್ದರು.